ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆ ಕಾನೂನು ವಿರೋಧಿಸಿ ಪ್ರಜಾಪ್ರಭುತ್ವ ಸಂರಕ್ಷಣಾ ವೇದಿಕೆ ಮಲ್ಲೂರು ಮಂಗಳೂರು ಇದರ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶ ನಗರದ ಹೊರವಲಯದ ಮಲ್ಲೂರಿನ ಬದ್ರಿಯಾನಗರ ಮೈದಾನದಲ್ಲಿ ನಡೆಯಿತು. ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣಗಾರರಾಗಿ ಸಾಮಾಜಿಕ ಹೋರಾಟಗಾರ ನ್ಯಾಯವಾದಿ ಸುಧೀರ್ ಕುಮಾರ್ ಮರೊಳ್ಳಿ ಮಾತನಾಡಿ, ದೇಶದ ಅಲ್ಪಸಂಖ್ಯಾತರನ್ನು ನಾನು ಗೌರವಿಸುತ್ತೇನೆ. ಏಕೆಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ಪರ ವಿರೋಧಗಳಿದ್ರೂ ಯಾವುದೇ ವಿರೋಧ ವ್ಯಕ್ತಪಡಿಸದೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಅಂತಿಮ ಮಾತ್ರವಲ್ಲದೆ ದೇಶದ ಮುಖ್ಯ ನ್ಯಾಯಾಲಯದ ತೀರ್ಪು ಇದಕ್ಕೆ ವಿರೋಧ ಸಲ್ಲದೆಂದು ಒಪ್ಪಿದ ಅಲ್ಪಸಂಖ್ಯಾತರು ಇದಕ್ಕೆ ನಾವು ಗೌರವಿಸಬೇಕು. ಇನ್ನು ಮುಸ್ಲಿಮರು ಈ ದೇಶ ಬಿಟ್ಟು ಹೋಗಬೇಕಾಗಿಲ್ಲ. ಈ ದೇಶವನ್ನು ಲೂಟಿ ಮಾಡಿ ದೇಶ ಹೊಡೆಯಲು ಮುಂದಾದ ನೀವು ಭಾರತ ಬಿಟ್ಟು ಹೋಗಬೇಕಾಗುತ್ತೆ. ಮುಸ್ಲಿಮರು, ಅಲ್ಪಸಂಖ್ಯಾತರು, ಹಿಂದೂಗಳು ಈ ದೇಶದ ರಕ್ಷಣೆಗಾಗಿ ಹೋರಾಟ ನಡೆಸಿದವರು. ನೀವು ದೇಶ ಮಾರಲು ಹೊರಟವರು. ನೀವು ಈ ದೇಶ ಬಿಡಬೇಕು ಎಂದು ಅವರು ಹೇಳಿದರು. ಈ ದೇಶದಲ್ಲಿ ತೀರ್ಪುಗಳು ಬಂದಾಗ ಮೋದಿ ಕಾರಣ, ಅಮಿತ್ ಶಾ ಕಾರಣ, ನಮ್ಮ ಕಾರಣ, ಆರ್ ಕಾರಣ ಅಂತ ಹೇಳುವ ಸಂದರ್ಭಗಳನ್ನು ನೋಡಿದ್ದೇವೆ. ಆ ಉದಾಹರಣೆಗಳನ್ನು ಸಹಿತ ನಾನು ಇಲ್ಲಿ ಕೊಡಬಲ್ಲೆ. ಟ್ರಿಪಲ್ ತಲಾಕಿನ ಬಗ್ಗೆ ಅಂದರೆ ತ್ರಿವಳಿ ತಲಾಕಿನ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಕೂಡಲೇ ಅಂಧ ಅಭಿಮಾನಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಹೇಗೆ ನೋಡಿ ನಮ್ಮ ಮೋದಿಯವರು ಮುಸಲ್ಮಾನ ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಕೊಡಿಸಿದ್ರು ಅಂತ ಹೇಳಿ ಬೀದಿ ಬೀದಿಯಲ್ಲಿ ಹೇಳಿಕೊಂಡು ತಿರುಗಿದ್ರು. ಅದೇ ಸುಪ್ರೀಂ ಕೋರ್ಟ್ ಶಬರಿಮಲೆಯ ದೇವಾಲಯದ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನು ಕೊಟ್ಟರೆ ಅದಕ್ಕೆ ಕೇರಳದ ಪಿಣರಾಯಿ ವಿಜಯನ್ ಕಾರಣ, ಕಾಂಗ್ರೆಸ್ ಸರ್ಕಾರ ಕಾರಣ ಅನ್ನುವ ವಾದಗಳನ್ನು ಹೇಳುವ ಮೂರ್ಖ ಶಿಖಾಮಣಿಗಳನ್ನು ಉದ್ದೇಶಿಸಿ ನಾನು ಈ ಮಾತುಗಳನ್ನು ಹೇಳಬೇಕು ಅಂತ ಇದ್ದೇನೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಪಿವಿ ಮೋಹನ್, ಬಪ್ಪಳಿಗೆ ಜುಮಾ ಮಸೀದಿ ಖತೀಬರಾದ ಅಹಮದ್ ನঈಂ ಫೈಜಿ ಮೊಕ್ವೆ, ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಝೋನ್ ಅಧ್ಯಕ್ಷರಾದ ಮುನೀರ್ ಅಹಮದ್ ಕಾಮಿಲ್ ಸಕಾಫಿ, ಯುನಿವೆಫ್ ಕರ್ನಾಟಕದ ಅಧ್ಯಕ್ಷ ರಫಿ ಉದ್ದೀನ್ ಕುದ್ರೋಳಿ, ಸಾಮಾಜಿಕ ಹೋರಾಟಗಾರ ಸುನಿಲ್ ಕುಮಾರ್ ಬಜಲ್, ನ್ಯಾಯವಾದಿ ಬಿಎ ಮಹಮ್ಮದ್ ಹನೀಫ್, ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಬೆಳ್ಳಾರೆ, ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್, ಪ್ರಜಾಪ್ರಭುತ್ವ ಸಂರಕ್ಷಣಾ ವೇದಿಕೆ ಮಲ್ಲೂರು ಅಧ್ಯಕ್ಷ ನಿಜಾಮುದ್ದೀನ್, ಪ್ರಜಾಪ್ರಭುತ್ವ ಸಂರಕ್ಷಣಾ ವೇದಿಕೆ ಮಲ್ಲೂರು ಕಮಿಟಿ ಉಪಾಧ್ಯಕ್ಷರು ಎನ್ಇ ಮಹಮ್ಮದ್, ಎಕೆ ಅಬ್ದುಲ್ ಜಬ್ಬಾರ್, ಪಂಚಾಯತ್ ಅಧ್ಯಕ್ಷರು ಯೂಸುಫ್, ಮೊಹಮ್ಮದ್ ಶರೀಫ್ ಕಲಾಯಿ ಮತ್ತಿತರರು ಉಪಸ್ಥಿತರಿದ್ದರು. हम हिंदुस्तानी आजादी, हम सिख ईसाई आजादी, हम साथ रहेंगे आजादी, हम साथ रहेंगे आजादी, हम इधर रहेंगे आजादी, हम इधर रहेंगे आजादी. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.